ವೀಕ್ಷಕರೇ ನಮಸ್ಕಾರ. ಶಿವರಾಜ್ ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವ ಒಟ್ಟು ಸಿನಿಮಾಗಳು ಎಷ್ಟು, ಯಾವೆಲ್ಲ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಬನ್ನಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಶಿವಣ್ಣನವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ ಮೊದಲ ಚಿತ್ರ ಅಂದರೆ 1994ರಲ್ಲಿ ಬಿಡುಗಡೆಯಾದಂತಹ ಮುತ್ತಣ್ಣ ಸಿನಿಮಾ. ಈ ಸಿನಿಮಾದಲ್ಲಿ ಮೊದಲನೆಯದಾಗಿ ಮುತ್ತಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಡೈಮಂಡ್ ಕಿರಣ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಅವರು ದ್ವಿಪಾತ್ರದಲ್ಲಿ ನಟಿಸಿರುವ ಎರಡನೆಯ ಚಿತ್ರ ಅಂದರೆ 1995ರಲ್ಲಿ ತೆರೆಕಂಡಂತಹ ಗಡಿಬಿಡಿ ಅಳಿಯ. ಈ ಚಿತ್ರದಲ್ಲಿ ಶಿವು, ರಾಜ್ ಎಂಬ ಎರಡು ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಮೂರನೆಯದಾಗಿ 1998ರಲ್ಲಿ ಬಿಡುಗಡೆಯಾದಂತಹ ಗಡಿಬಿಡಿ ಕೃಷ್ಣ. ನಾಲ್ಕನೆಯದಾಗಿ 2003ರಲ್ಲಿ ತೆರೆಕಂಡಂತಹ ಚಿಗುರಿದ ಕನಸು ಚಿತ್ರದಲ್ಲಿ ಶಿವಣ್ಣನವರು ಶಂಕರ್ ಹಾಗೂ ದತ್ತಣ್ಣ ಎಂಬ ಎರಡು ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಐದನೆಯದಾಗಿ 2004ರಲ್ಲಿ ತೆರೆಕಂಡಂತಹ ಸಾರ್ವಭೌಮ ಚಿತ್ರದಲ್ಲಿ ಸುಭಾಷ್ ಚಂದ್ರ ಹಾಗೂ ಜೀವ ಎಂಬ ಎರಡು ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಆರನೆಯದಾಗಿ 2005ರಲ್ಲಿ ಬಿಡುಗಡೆಯಾದಂತಹ ವಾಲ್ಮೀಕಿ ಚಿತ್ರದಲ್ಲಿ ರಾಮ್ ಮತ್ತು ಭರಮಣ್ಣ ಎಂಬ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಏಳನೆಯದಾಗಿ 2005ರಲ್ಲಿ ಬಿಡುಗಡೆಯಾದಂತಹ ಅಣ್ಣ ತಂಗಿ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ಎಂಟನೆಯದಾಗಿ 2003ರಲ್ಲಿ ಬಿಡುಗಡೆಯಾದಂತಹ ಬಜರಂಗಿ ಚಿತ್ರದಲ್ಲಿ ಬಜರಂಗಿ ಮತ್ತು ಜೀವ ಎಂಬ ಎರಡು ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಒಂಬತ್ತನೆಯದಾಗಿ 2021ರಲ್ಲಿ ಬಿಡುಗಡೆಯಾದಂತಹ ಬಜರಂಗಿ 2 ಸಿನಿಮಾದಲ್ಲಿ ಬಜರಂಗಿ ಹಾಗೂ ಅಂಜಿ ಎಂಬ ಎರಡು ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೀಗೆ ಒಟ್ಟು 9 ಚಿತ್ರಗಳಲ್ಲಿ ಶಿವರಾಜ್ ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನು 1996ರಲ್ಲಿ ಬಿಡುಗಡೆಯಾದಂತಹ ಅಣ್ಣವರ ಮಕ್ಕಳು ಸಿನಿಮಾದಲ್ಲಿ ತ್ರಿಪಾತ್ರದಲ್ಲಿ ಭರ್ಜರಿಯಾಗಿ ನಟಿಸಿ ಅಭಿಮಾನಿಗಳ ಸಂತಸವನ್ನು ಇಮ್ಮಡಿಗೊಳಿಸಿದ್ದಾರೆ ಎಂದೇ ಹೇಳಬಹುದು. ವೀಕ್ಷಕರೇ, ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಿದ್ದೀನಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ.